ಬೆಂಗಳೂರು ಮೆಟ್ರೋ ದರವು ಬಹುತೇಕ ದುಪ್ಪಟ್ಟಾಗಿದ್ದು ಏರಿಕೆಯಾದುದರಿಂದ 1 ಲಕ್ಷ ಪ್ರಯಾಣಿಕರು ಮೆಟ್ರೋ ಪ್ರಯಾಣವನ್ನು ಕೈಬಿಟ್ಟಿರುವುದು ತಿಳಿದು ಬಂದಿದೆ. ಬೆಂಗಳೂರಿನಲ್ಲಿ ಮೆಟ್ರೋ ದರ ಏರಿಕೆಯಾಗಿ 11 ದಿನ ಆಗಿದೆ. ಅಂದಿನಿಂದ 1 ಲಕ್ಷ ಜನರು ಮೆಟ್ರೋ ಪ್ರಯಾಣ ನಿಲ್ಲಿಸಿದ್ದಾರೆ. 11 ದಿನ ದಾಟಿದರೂ ಅವರು ಮೆಟ್ರೋಗೆ ಬಂದಿಲ್ಲ ಎಂದರೆ ಬದಲಿ ಸಾರಿಗೆ ಹಿಡಿದಿರುತ್ತಾರೆ ಎಂದು ಹೇಳಲಾಗಿದೆ. ದರ ಏರಿಕೆಗೆ ಮೊದಲು ಫೆಬ್ರವರಿ 7ರಂದು ಬೆಂಗಳೂರು ಮೆಟ್ರೋದಲ್ಲಿ 8.7 ಲಕ್ಷ ಜನರು ಪ್ರಯಾಣಿಸಿದ್ದಾರೆ. ಅದಕ್ಕೆ ಮೊದಲು ಕೂಡ ಅಷ್ಟೇ ಜನರು ನಿತ್ಯ ಪ್ರಯಾಣಿಸುತ್ತಿದ್ರು. ಈಗ 7.5 ಲಕ್ಷ ಜನರು ಮಾತ್ರ ನಿತ್ಯ ಮೆಟ್ರೋ ಪ್ರಯಾಣ ಮಾಡುತ್ತಿದ್ದಾರೆ ಎಂದರೆ 1 ಲಕ್ಷಕ್ಕೂ ಹೆಚ್ಚು ಜನರು ದರ ಏರಿಕೆಯ ಬಳಿಕ ಮೆಟ್ರೋ ಹತ್ತುವುದನ್ನು ಬಿಟ್ಟು ಬಿಟ್ಟಿದ್ದಾರೆ. ದರ ಏರಿಕೆ ಮತ್ತು ಯೋಜನೆಯಲ್ಲಿ ತಡ ಮಾಡಿ ನಷ್ಟ ಮಾಡಿಕೊಂಡುವುದರ ಬಗೆಗೆ ಮೆಟ್ರೋವನ್ನು ಹಲವು ಸಂಘಟನೆಗಳವರು ಟೀಕಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬೆಂಗಳೂರು.